ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಕೊಬ್ಬಿನ ಯಕೃತ್ತಿನ ಚಿಕಿತ್ಸಾಲಯ ಅಂದರೆ ಫ್ಯಾಟಿ ಲಿವರ್ ಕ್ಲಿನಿಕ್ ಮತ್ತು ಮದ್ಯರಹಿತ ಕೊಬ್ಬಿನ ಯಕೃತ್ತಿನ ಕಾಯಿಲೆಗಳ ಚಿಕಿತ್ಸಾಲಯ ಅಂದರೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕ್ಲಿನಿಕ್ ಅನ್ನು ಕಸ್ತೂರ್ಬಾ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅವಿನಾಶ್ ಶೆಟ್ಟಿ ಉದ್ಘಾಟಿಸಿದರು. ಕರಾವಳಿ ಭಾಗದಲ್ಲಿ ಮೊದಲ ಬಾರಿಗೆ ಎನ್ನುವಂತೆ ಫ್ಯಾಟಿ ಲಿವರ್ ಕ್ಲಿನಿಕ್ ಶುರುವಾಗಿದೆ. ಈ ಕ್ಲಿನಿಕ್ ಪ್ರತಿ ತಿಂಗಳ 1ನೇ ಶನಿವಾರ ಮತ್ತು 2ನೇ ಬುಧವಾರ ಜಠರ ಕರಳು ಹೊರರೋಗಿ ವಿಭಾಗದಲ್ಲಿ ನಡೆಯುತ್ತದೆ. ಯಕೃತ್ತಿನ ತೊಂದರೆಗಳು ಮಗುವಿನಿಂದ ವೃದ್ಧಾಪ್ಯದವರೆಗೂ ಯಾರ ಮೇಲೂ ಪರಿಣಾಮವನ್ನ ಬೀರಬಹುದು. ಯಕೃತ್ತಿನ ತೊಂದರೆಯ ಮೊದಲ ಚಿಹ್ನೆಯೆಂದರೆ ಕೊಬ್ಬಿನ ಯಕೃತ್. ಕೊಬ್ಬಿನ ಯಕೃತ್ತಿನ ಕೋಶಗಳಲ್ಲಿ ಲಿಪಿಡ್ ಹನಿಗಳ ರೂಪದಲ್ಲಿ ಹೆಚ್ಚುವರಿ ಕೊಬ್ಬನ್ನು ಶೇಖರಿಸುವುದನ್ನು ಸೂಚಿಸುತ್ತದೆ. ಕೊಬ್ಬಿನ ಯಕೃತ್ತಿನ ಫೈಬ್ರೋಟಿಕ್ ಬದಲಾವಣೆಗಳನ್ನು ಸಂಬಂಧಿಸಿದೆ ಮತ್ತು ನಂತರ ಕೆಲವು ವ್ಯಕ್ತಿಗಳಲ್ಲಿ ಸಿರೋಸಿಸ್ ಮತ್ತು ಯಕೃತ್ತಿನ ಕ್ಯಾನ್ಸರ್ಗೆ ಕಾರಣವಾಗಬಹುದಾಗಿದೆ. ಈ ವಿಶೇಷ ಚಿಕಿತ್ಸಾಲಯವು ಕೊಬ್ಬಿನ ಯಕೃತ್ ಮತ್ತು ಮದ್ಯರಹಿತ ಕೊಬ್ಬಿನ ಯಕೃತ್ತಿನ ಫೈಬ್ರೋ ಸ್ಕ್ಯಾನ್, ಫೈಬ್ರೋ ಟಚ್ ಸ್ಕ್ಯಾನ್, ವೈದ್ಯರೊಂದಿಗೆ ಸಮಾಲೋಚನೆ ಮತ್ತು ಪಥ್ಯಾಹಾರದ ಸಲಹೆ ಸೇವೆಗಳನ್ನು ಒಳಗೊಂಡಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕಸ್ತೂರ್ಬಾ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಸಿಜೆ ಮುತ್ತಣ್ಣ, ಜಠರ ಕರಳು ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಶಿರಣ್ ಶೆಟ್ಟಿ, ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಗಣೇಶ್ ಭಟ್ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.